ಆಂಜನೇಯನನ್ನ ಕಲಿಯುಗದ ಜೀವಂತ ದೇವರು ಎನ್ನಲಾಗುತ್ತದೆ. ಇದೇ ಕಾರಣ ಭಾರತಾದ್ಯಂತ ಅನೇಕ ಹನುಮಂತನ ದೇವಸ್ಥಾನಗಳು ನೀವು ಕಾಣಬಹುದು. ಅವುಗಳಲ್ಲಿ ಕೆಲವು ದೇವಸ್ಥಾನಗಳಿಗೆ ಅವುಗಳದ್ದೇ ಆದ ವಿಶೇಷತೆ ಇದೆ. ಹನುಮಂತನ ದರ್ಶನ ಪಡೆಯಲು ಇದೇ ಕಾರಣ ಲಕ್ಷಾಂತರ ಭಕ್ತರು ಹನುಮಂತನ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಅಂತಹ ಮಹಿಮಾನ್ವಿತ ದೇವಾಲಯಗಳಲ್ಲಿ ಪ್ರಯಾಗರಾಜದ ಬಡಾ ಹನುಮಾನ್ಜಿ ದೇವಸ್ಥಾನ ಒಂದು ಅದ್ಭುತವಾದಂತಹ ದೇವಸ್ಥಾನ. ಇಲ್ಲಿನ ಕುತೂಹಲ ಕತೆ ಏನೆಂದರೆ, ಹನುಮಂತ ಇಲ್ಲಿ ಮಲಗಿರುವ ಭಂಗಿಯಲ್ಲಿ ತನ್ನ ಭಕ್ತರಿಗೆ ದರ್ಶನವನ್ನ ನೀಡುತ್ತಾನೆ. ಪ್ರಯಾಗರಾಜ್ ಅಂದರೆ ಉತ್ತರ ಪ್ರದೇಶದಲ್ಲಿರುವ ಈ ಬಡ ಹನುಮಾನ್ ದೇವಸ್ಥಾನವು ಇತರೆ ಹನುಮಾನ ದೇವಾಲಯಗಳಿಗಿಂತ ಭಿನ್ನವಾಗಿದೆ. ಸಾಮಾನ್ಯವಾಗಿ ಬಹುತೇಕ ದೇವಾಲಯಗಳಲ್ಲಿ ಹನುಮಂತ ನಿಂತಿರುವ ಭಂಗಿಯಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತಾನೆ ಅಥವಾ ಕುಳಿತಿರುವ ಭಂಗಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದರೆ ಈ ಆಲಯದಲ್ಲಿ ಸ್ವಾಮಿಯು ಮಲಗಿದ ಭಂಗಿಯಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ ಈ ಮೂರು ನದಿಗಳು ಕೂಡಿರುವ ಸ್ಥಳವಾಗಿದೆ. ಇದೇ ಕಾರಣ ಇದನ್ನ ಪವಿತ್ರ ತ್ರಿವೇಣಿ ಸಂಗಮ ಎಂದು ಕೂಡ ಕರೆಯಲಾಗುತ್ತದೆ. ಇಂತಹ ತ್ರಿವೇಣಿ ಸಂಗಮದಲ್ಲಿ ಇರುವುದೇ ಈ ಬಡ ಹನುಮಾನ್ಜಿ ದೇವಸ್ಥಾನ. ಈ ನದಿಯಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತದೆ ಎಂದು ಕೂಡ ನಂಬಿಕೆ ಇದೆ. ದೇಶದ ನಾನಾ ಭಾಗಗಳಿಂದ ಭಕ್ತರು ಈ ಆಲಯಕ್ಕೆ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನು ಈ ಮೂರ್ತಿಯ ಉದ್ದ ಸರಿಸುಮಾರು 20 ಅಡಿ ಇದೆ. ಗಂಗಾ ನದಿಯ ನೀರು ಹನುಮಂತನನ್ನು ಸ್ಪರ್ಶಿಸುವ ಅದ್ಭುತ ಒಂದು ನೋಟವನ್ನ ಇಲ್ಲಿ ನೀವು ಕಾಣಬಹುದು. ಮಲಗಿರುವ ಭಂಗಿಯಲ್ಲಿರುವ ಈ ಹನುಮಾನ್ಜಿ ಅತ್ಯಂತ ಮಹಿಮಾನ್ವಿತ ಎಂದು ನಂಬಲಾಗಿದೆ. ಧಾರ್ಮಿಕ ಪುರಾಣಗಳ ಪ್ರಕಾರ ರಾವಣನ ಜೊತೆಗಿನ ಲಂಕಾ ಯುದ್ಧದಲ್ಲಿ ಹನುಮಂತ ರಾಮನಿಗೆ ಸಹಾಯ ಮಾಡಿದ್ದನು. ಆ ಯುದ್ಧದ ನಂತರ ಹನುಮಂತ ಸುಸ್ತಾಗಿರುತ್ತಾನೆ. ಯುದ್ಧ ಮುಗಿದ ನಂತರ ಶ್ರೀರಾಮನ ಜೊತೆ ಮರಳಿ ಬರುವಾಗ ಅಯೋಧ್ಯೆಗೆ ಹೋಗುವ ಸಂದರ್ಭದಲ್ಲಿ ಹನುಮ ಸುಸ್ತಾಗಿ ಈ ಒಂದು ಜಾಗದಲ್ಲಿ ಮಲಗಿರುತ್ತಾನೆ ಎನ್ನುವ ನಂಬಿಕೆ ಇದೆ. ಹನುಮಂತನನ್ನು ಇಷ್ಟೊಂದು ನಿಶಕ್ತವಾಗಿರುವುದನ್ನು ನೋಡಿದ ಸೀತೆ ಅವನ ದೇಹಕ್ಕೆ ಕುಂಕುಮದ ಲೇಪ ಮಾಡಿ ಹನುಮಂತನಿಗೆ ಹಚ್ಚಿದ್ದಳಂತೆ. ಅಂದಿನಿಂದ ಈ ದೇವಸ್ಥಾನದಲ್ಲಿ ಯಾರೇ ಬಂದು ಹನುಮನಿಗೆ ಕುಂಕುಮ ಲೇಪನ ಮಾಡಿದರೆ ಅವರ ಮನೋಕಾಮನೆಗಳೆಲ್ಲ ಈಡೇರುತ್ತವೆ ಎನ್ನುವ ನಂಬಿಕೆ ಈ ಒಂದು ಜಾಗದಲ್ಲಿದೆ. ಈ ವಿಗ್ರಹದ ಹಿಂದೆ ಒಂದು ರೋಚಕವಾದ ಕಥೆ ಕೂಡ ಇದೆ. ಒಬ್ಬ ವ್ಯಾಪಾರಿ ಆಂಜನೇಯನ ಮೂರ್ತಿಯನ್ನ ತನ್ನ ಊರಿನಲ್ಲಿ ಸ್ಥಾಪಿಸಲು ದೋಣಿಯಲ್ಲಿ ತೆಗೆದುಕೊಂಡು ಹೋಗುತ್ತಿರುವಾಗ ದೋಣಿ ಪ್ರಯಾಗರಾಜ ಬಳಿ ಬಂದಾಗ ಮುಳುಗುತ್ತದೆ. ಮೇಲೆತ್ತಲು ವ್ಯಾಪಾರಿ ಎಷ್ಟೇ ಪ್ರಯತ್ನಿಸಿದರೂ ಆ ಮೂರ್ತಿಯನ್ನು ಮಾತ್ರ ಎತ್ತಲು ಆಗುವುದಿಲ್ಲ. ಆಮೇಲೆ ಅಲ್ಲಿರುವ ಅಕ್ಕಪಕ್ಕದ ಜನರನ್ನು ಕರೆಸಿ ಆ ಮೂರ್ತಿಯನ್ನು ಎತ್ತಲು ಪ್ರಾರಂಭಿಸುತ್ತಾನೆ. ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಜನ ಬಂದರೂ ಆ ಮೂರ್ತಿ ಮಾತ್ರ ಅಲ್ಲಿಂದ ಏಳುವುದಿಲ್ಲ. ಕೊನೆಗೆ ಆ ವ್ಯಾಪಾರಿ ಆಂಜನೇಯನಿಗೆ ಇಲ್ಲಿ ನೆಲೆಸಲು ಮನಸ್ಸಿದೆ ಎಂದು ತಿಳಿದುಕೊಂಡು ಅಲ್ಲೇ ಬಿಟ್ಟು ಹೋಗುತ್ತಾನೆ. ಆಂಜನೇಯ ಸ್ವಾಮಿ ಪ್ರಯಾಗದ ನೀರಿನಲ್ಲಿ ಆಳದಲ್ಲಿ ಹೀಗೆ ಮಲಗುತ್ತಾನೆ. ಇದೇ ರೂಪದಲ್ಲಿ ವಿಗ್ರಹದ ಮೇಲೆ ಸುಂದರ ದೇವಾಲಯವನ್ನು ಅಲ್ಲಿನ ಸ್ಥಳೀಯರು ಕಟ್ಟುತ್ತಾರೆ. ಈ ದೇವರ ದರ್ಶನ ಪಡೆಯಲು ಭೂಮಿಯಿಂದ ಸುಮಾರು 15 ಮೀಟರ್ ಕೆಳಗೆ ಹೋಗಬೇಕಾಗುತ್ತದೆ. ಆಮೇಲೆ ನಿಮಗೆ ಆ ಆಂಜನೇಯನ ದರ್ಶನ ಸಿಗುತ್ತದೆ. ಹಿಂದೆ ಮೊಘಲ್ ಚಕ್ರವರ್ತಿ ಅಕ್ಬರ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪ್ರಯಾಗ್ರಾಜ್ಗೆ ಭೇಟಿ ನೀಡುತ್ತಾನೆ. ಆಗ ಅಲ್ಲಿರುವ ಹನುಮಂತನ ವಿಗ್ರಹವನ್ನು ನೋಡಿ ತನ್ನ ಕೋಟೆಗೆ ಕೊಂಡೊಯ್ಯಲು ಕೂಡ ಅವನು ಕೂಡ ಪ್ರಯತ್ನಿಸುತ್ತಾನೆ. ಆದರೆ ವಿಗ್ರಹವು ಕಿಂಚಿತ್ತೂ ಕದಲಿಲ್ಲ. ನಿರಾಸೆಗೊಂಡ ಅಕ್ಬರ್ ತನ್ನ ಕೋಟೆಗೆ ಖಾಲಿ ಕೈಯಿಂದ ವಾಪಸ್ಸು ಹೋಗುತ್ತಾನೆ. ಈ ಘಟನೆಯಿಂದ ಗೊತ್ತಾಗುತ್ತದೆ ಅಲ್ಲಿನ ಹನುಮಾನ್ಜಿ ಎಷ್ಟು ಶಕ್ತಿಶಾಲಿ ಎಂದು. ಈ ಬಡೆ ಹನುಮಾನ್ ಬಲಪಾದದ ಕೆಳಗೆ ಐರಾವಣನ ಪ್ರತಿಮೆ ಇದೆ. ಹನುಮಾನ್ ಐರಾವಣನ ಕೆಟ್ಟ ಕಾರ್ಯ ಮತ್ತು ಗುಣವನ್ನು ಮೆಟ್ಟಿ ನಿಂತಿರುವ ಇದು ಸಂಕೇತವಾಗಿದೆ. ಹಾಗೆಯೇ ಎಡಗಾಲದ ಬಳಿ ಇಚ್ಛಾಶಕ್ತಿ ದೇವಿ ಕಾಮಾದೇವಿಯ ಪ್ರತಿಮೆ ಕೂಡ ಇದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಈ ದೇವಸ್ಥಾನದ ಹತ್ತಿರವೇ ಒಂದು ಕೋತಿಗಳ ಕುಟುಂಬ ಇದೆ. ಆದರೆ ಈ ಕೋತಿಗಳು ಎಂದಿಗೂ ಇಲ್ಲಿ ಬರುವ ಭಕ್ತಾದಿಗಳಿಗೆ ತೊಂದರೆಯನ್ನು ಕೊಡುವುದಿಲ್ಲ. ಬದಲಾಗಿ ಭಿಕ್ಷಕರಂತೆ ಭಕ್ತರಿಂದ ತಮಗೆ ಬೇಕಾದಂತಹ ಹಣ್ಣುಗಳನ್ನ ತಿನಿಸುಗಳನ್ನ ಕೇಳಿ ಪಡೆಯುತ್ತವೆ. ಇಲ್ಲಿರುವ ಅರ್ಚಕರ ಪ್ರಕಾರ ಈ ಕೋತಿಗಳು ಈ ದೇವಸ್ಥಾನ ಇರುವುದಕ್ಕಿಂತ ಮೊದಲೇ ಇಲ್ಲಿ ವಾಸವಾಗಿದ್ದವು ಎಂದು ನಂಬಿಕೆ ಹಾಗೂ ಐತಿಹ್ಯ ಇದೆ. ಇಂದಿಗೂ ಮಕ್ಕಳಿಲ್ಲದವರು ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊರುತ್ತಾರೆ. ಇದೇ ಕಾರಣ ದೇಶಾದ್ಯಂತ ಇಲ್ಲಿ ಹೆಚ್ಚಾಗಿ ಮದುವೆ ಆದಂತಹ ದಂಪತಿಗಳು ಮಕ್ಕಳೇ ಆಗದಂತಹ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಬಂದು ಹರಕೆ ಬೇಡಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ದಾನ ಧರ್ಮವನ್ನು ಕೊಡುತ್ತಾರೆ ಹಾಗೂ ದುಡ್ಡು, ಚಿನ್ನ, ಬೆಳ್ಳಿ, ಬೆಲೆ ಬಾಳುವ ವಸ್ತುಗಳನ್ನು ಈ ದೇವರಿಗೆ ಹರಕೆ ರೂಪದಲ್ಲಿ ಕೊಡುತ್ತಾರೆ.
ಈ ಒಂದು ಕಾರಣದಿಂದಲೇ ಹಲವಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ಉತ್ತರ ಪ್ರದೇಶ ಅಲ್ಲದೆ ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಪಂಜಾಬ್, ಹರಿಯಾಣ, ಪಶ್ಚಿಮ ಬಂಗಾಳದಂತಹ ಹಲವಾರು ರಾಜ್ಯಗಳಿಂದ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಧನ್ಯರಾಗುತ್ತಾರೆ. ಇದೇ ಕಾರಣ ಈ ದೇವಸ್ಥಾನ ದಿನದಿಂದ ದಿನಕ್ಕೆ ಶ್ರೀಮಂತವಾಗುತ್ತಿದೆ. 2002ರಲ್ಲಿ ಹನುಮ ಜಯಂತಿಯ ನಂತರ ಇಲ್ಲಿ ಭಾರಿ ಪ್ರಮಾಣದ ದುಡ್ಡು ಸಂಗ್ರಹವಾಗಿತ್ತು. ಆದರೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇತಿಹಾಸದಲ್ಲಿಯೂ ಇಂದಿಗೂ ಈ ದೇವಸ್ಥಾನ ಹಾಗೂ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲಿಯೂ ಕಳ್ಳತನವೇ ಆಗಿರಲಿಲ್ಲ. ಏನೇ ದೇವಸ್ಥಾನದ ಸುತ್ತಮುತ್ತ ಬೆಲೆ ಬಾಳುವ ವಸ್ತುಗಳು ಬಿದ್ದರೂ ಕಳೆದುಕೊಂಡರೂ ಅಲ್ಲಿನ ಜನರು ದೇವಸ್ಥಾನದ ಅರ್ಚಕರಿಗೆ ಕೊಡುತ್ತಿದ್ದರು. ಮುಂದೆ ಅರ್ಚಕರು ಯಾರಾದರೂ ಸಂಬಂಧಪಟ್ಟವರು ಅವರ ಬಳಿಗೆ ಬಂದಾಗ ಅವುಗಳನ್ನ ಅವರು ವಾಪಸ್ಸು ಮಾಡುತ್ತಿದ್ದರು. ಈ ಒಂದು ಪರಂಪರೆ ಈ ದೇವಸ್ಥಾನದಲ್ಲಿದೆ. ಇದೇ ಕಾರಣ ಈ ದೇವಸ್ಥಾನ ಹಾಗೂ ಸುತ್ತಮುತ್ತ ಯಾವುದೇ ರೀತಿಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿಲ್ಲ. ಆದರೆ ಇತ್ತೀಚೆಗೆ ಹನುಮ ಜಯಂತಿಯ ಸಮಯದಲ್ಲಿ ಈ ಬಡೆ ಹನುಮಂತನಿಗೆ ಒಬ್ಬ ವ್ಯಾಪಾರಿ ಚಿನ್ನದ ಕಡಗವನ್ನ ಮಾಡಿಸಿಕೊಟ್ಟಿದ್ದನು. ಆದರೆ ಮರುದಿನವೇ ಆ ಒಂದು ಚಿನ್ನದ ಕಡಗ ಆ ದೇವಸ್ಥಾನದಿಂದ ನಾಪತ್ತೆಯಾಗಿತ್ತು. ಇದರ ಬಗ್ಗೆ ಎಲ್ಲರೂ ದಿಗ್ಭ್ರಾಂತಗೊಂಡಿದ್ದರು. ಕಾರಣ ಇತಿಹಾಸದಲ್ಲಿ ಈ ರೀತಿ ಎಂದಿಗೂ ಆಗಿರಲಿಲ್ಲ. ಗೊತ್ತಿಲ್ಲದಂತಹ ವ್ಯಕ್ತಿ ಏನಾದರೂ ಮಾಡಿರಬಹುದೆಂದು ಎಲ್ಲರ ಅನಿಸಿಕೆಯಾಗಿತ್ತು. ಪೊಲೀಸರಿಗೂ ಕೂಡ ಈ ಒಂದು ಘಟನೆ ವಿಚಿತ್ರವಾಗಿತ್ತು. ಇಲ್ಲಿ ಯಾವುದೇ ರೀತಿಯ ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದೆ ಕಾರಣ ಕಳ್ಳನನ್ನು ಪತ್ತೆ ಹಚ್ಚುವುದು ದೊಡ್ಡ ಕಠಿಣ ಕ್ರಮವೇ ಆಗಿತ್ತು. ಪೊಲೀಸರು ಈ ಒಂದು ಕಳ್ಳತನವನ್ನು ಹೇಗೆ ಕಂಡುಹಿಡಿಯಬೇಕೆಂದು ದೊಡ್ಡ ಚಿಂತೆಯಲ್ಲಿದ್ದರು. ವಿಚಿತ್ರ ಏನೆಂದರೆ ಮರುದಿನ ಕೋತಿಯ ಆ ಕುಟುಂಬದಲ್ಲಿದ್ದ ಒಂದು ಕೋತಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಆದರೆ ಪೊಲೀಸರು ಆ ಕೋತಿಯನ್ನು ಅಲ್ಲಿಂದ ಓಡಿಸಿದ್ದಾರೆ. ಮರುದಿನ ಮತ್ತೆ ಆ ಕೋತಿ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಮತ್ತೆ ಪೊಲೀಸರು ಅದಕ್ಕೊಂದು ಬಾಳೆಹಣ್ಣು ಕೊಟ್ಟು ಅಲ್ಲಿಂದ ಓಡಿಸಿದ್ದಾರೆ. ಆದರೆ ಪದೇ ಪದೇ ಆ ಕೋತಿ ಪೊಲೀಸ್ ಠಾಣೆಗೆ ಬರುತ್ತಿರುವುದನ್ನು ಕಂಡು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ ಕೋತಿ ಏನೋ ಹೇಳಲು ಬಯಸುತ್ತಿದೆ ಎಂದುಕೊಂಡು ಆ ಕೋತಿಯನ್ನೇ ಇಬ್ಬರು ಪೊಲೀಸರು ಹಿಂಬಾಲಿಸುತ್ತಾರೆ. ಆ ಕೋತಿ ದೇವಸ್ಥಾನದಿಂದ 200 ಮೀಟರ್ ದೂರದಲ್ಲಿರುವ ಒಂದು ಮನೆ ಹತ್ತಿರ ಹೋಗಿ ಕುಳಿತುಕೊಂಡಿದೆ. ಈ ಕೋತಿ ಈ ಮನೆಯ ಮುಂದೆ ಯಾಕೆ ಬಂದು ಕುಳಿತಿದೆ ಎಂದು ಅನುಮಾನ ಪಟ್ಟ ಆ ಪೊಲೀಸರು ಆ ಮನೆಯ ಬಾಗಿಲನ್ನ ನಾಕ್ ಮಾಡಿದ್ದಾರೆ. ಆ ಮನೆಯಿಂದ ಹೊರಗೆ ಬಂದು ಬಾಗಿಲು ತೆಗೆದಂತಹ ವ್ಯಕ್ತಿ ಪೊಲೀಸರನ್ನು ಮುಂದೆ ನೋಡಿ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದ್ದಾನೆ. ಪೊಲೀಸರು ಯಾಕೋ ಈ ವ್ಯಕ್ತಿಯ ಮೇಲೆ ಅನುಮಾನ ಬಂದು ಅವನನ್ನು ಕೊನೆಗೆ ಹಿಡಿದಿದ್ದಾರೆ. ಆಮೇಲೆ ಅವನು ತಾನು ದೇವಸ್ಥಾನದಿಂದ ಚಿನ್ನದ ಆಭರಣವನ್ನು ಕದ್ದಿರುವ ವಿಷಯವನ್ನ ಬಹಿರಂಗಪಡಿಸಿದ್ದಾನೆ. ಇದನ್ನು ಕೇಳಿ ಪೊಲೀಸರು ಕೂಡ ಆಶ್ಚರ್ಯಪಟ್ಟಿದ್ದಾರೆ. ತಾವು ಕಷ್ಟಪಡದೆ ಈ ರೀತಿ ದೇವಸ್ಥಾನದಲ್ಲಿ ಆದ ಕಳ್ಳತನವನ್ನ ಆ ಕೋತಿ ಕಂಡು ಹಿಡಿದಿದ್ದಕ್ಕೆ ಆ ಕೋತಿಗೆ ಚಿರಋಣಿಯಾಗಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಆಂಜನೇಯನ ಭಕ್ತ ಈ ಕೋತಿ ಒಂದು ಮೂಕ ಪ್ರಾಣಿ. ಆದರೂ ಇವುಗಳಿಗೂ ಕೂಡ ಬುದ್ಧಿ ಇರುತ್ತದೆ ಅನ್ನುವುದನ್ನ ಈ ಒಂದು ಘಟನೆ ಮೂಲಕ ತೋರಿಸಿಕೊಟ್ಟಿದೆ. ಅಂದು ರಾತ್ರಿ ನಡೆದಂತಹ ಕಳ್ಳತನದ ನಂತರ ಆ ಕೋತಿ ಆ ಕಳ್ಳನನ್ನೇ ಹಿಂಬಾಲಿಸಿತ್ತು ಹಾಗೂ ಅವನ ಇರುವ ಜಾಗವನ್ನ ಕಂಡು ಹಿಡಿದಿತ್ತು. ಪೊಲೀಸರು ಪದೇ ಪದೇ ದೇವಸ್ಥಾನಕ್ಕೆ ಬರುವುದನ್ನ ಕಂಡು ಅದು ಕೂಡ ಪೊಲೀಸ್ ಸ್ಟೇಷನ್ಗೆ ಹಿಂಬಾಲಿಸಿ ಈ ರೀತಿ ಕಳ್ಳನನ್ನು ಹಿಡಿದುಕೊಟ್ಟಿದೆ. ನಿಜಕ್ಕೂ ಇದು ಆಂಜನೇಯನ ಚಮತ್ಕಾರವೇ ಎಂದು ಹೇಳಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಲೀಸರು ಕೂಡ ಹಲವಾರು ಬಾರಿ ಕಳ್ಳರನ್ನು ಹಿಡಿಯಲು ನಾಯಿಗಳನ್ನು ಕೂಡ ಬಳಸುವ ಪದ್ಧತಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದೆ. ಆದರೆ ಈ ಬಾರಿ ನಾಯಿಯ ಬದಲು ಕೋತಿ ಕಳ್ಳರನ್ನು ಹಿಡಿಯಲು ಸಹಾಯ ಮಾಡಿದೆ. ನಿಜಕ್ಕೂ ಈ ಕೋತಿಗೆ ನಮ್ಮ ತಂಡದ ಪರವಾಗಿ ದೊಡ್ಡದೊಂದು ಸಲಾಂ. ಈ ಒಂದು ಘಟನೆ ಬಗ್ಗೆ ಹಾಗೂ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಆಂಜನೇಯ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.